ಜೈ ಹಿಂದ್ ಗೆಳೆಯರೇ, ನಾನು ನಿಮ್ಮ ಆತ್ಮೀಯ ಜೈ ಹಿಂದ್ ಮಾತಾಡ್ತಾ ಇದ್ದೇನೆ. ಭಾರತದ ರೈಲ್ವೆ ವಲಯಗಳು ಒಟ್ಟು 18 ವಲಯಗಳಿವೆ. ಮೊದಲು 17 ಇದ್ದಿದ್ದು, ಇವಾಗ 18 ವಲಯಗಳಾಗಿ ರೈಲ್ವೆಗಳನ್ನು ವಿಂಗಡಿಸಿದ್ದಾರೆ. ಮೊದಲನಾಗಿ ತಿಳ್ಕೊಳ್ಳೋಣ ಉತ್ತರ ಕೇಂದ್ರ ಅಥವಾ ಉತ್ತರ ರೈಲ್ವೆ ವಲಯ ದೆಹಲಿ. ದಕ್ಷಿಣ ರೈಲ್ವೆ ವಲಯ ಚೆನ್ನೈ ತಮಿಳುನಾಡು. ಪೂರ್ವ ರೈಲ್ವೆ ವಲಯ ಕೋಲ್ಕತ್ತಾ ಪಶ್ಚಿಮ ಬಂಗಾಳ. ಪಶ್ಚಿಮ ರೈಲ್ವೆ ವಲಯ ಮುಂಬೈ ಮಹಾರಾಷ್ಟ್ರ. ಉತ್ತರ ಕೇಂದ್ರ ರೈಲ್ವೆ ವಲಯ ಪ್ರಯಾಗ್ರಾಜ್, ಅದಿರೋದು ಉತ್ತರ ಪ್ರದೇಶದಲ್ಲಿ. ದಕ್ಷಿಣ ಕೇಂದ್ರ ವಲಯ ಸಿಕಂದ್ರಾಬಾದ್ ತೆಲಂಗಾಣದಲ್ಲಿ. ಪಶ್ಚಿಮ ಕೇಂದ್ರ ರೈಲ್ವೆ ವಲಯ ಚಿಲಿ. ಪಶ್ಚಿಮ ಬರೋದು ಎಲ್ಲಿ ಅಂದರೆ ನಾವು ಅದನ್ನು ಯಾವಾಗಲೂ ಜಂಬಲ್ಪುರ ಜಂಬಲ್ಪುರ ಮಧ್ಯಪ್ರದೇಶ್. ಪೂರ್ವ ಕೇಂದ್ರ ಕರಾವಳಿ ವಲಯ ಅದು ಯಾವಾಗಲೂ ಎಲ್ಲಿರುತ್ತೆ ಅಂದರೆ ಹಾಜಿಪುರ, ಅದು ಬಿಹಾರ್ ಹತ್ರ ಬರುತ್ತೆ. ಹಾಜಿಪುರ ಬಿಹಾರ್. ನೆಕ್ಸ್ಟು ನಮ್ಮ ಸೆಂಟ್ರಲ್ ಕೇಂದ್ರ ರೈಲ್ವೆ ವಲಯ ಮುಂಬೈ ಮಹಾರಾಷ್ಟ್ರ. ಆಯಿತಾ.